ಕರಾವಳಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಲವೆಡೆ ಅವಾಂತರವನ್ನ ಸೃಷ್ಟಿಸಿದೆ. ಮಂಗಳೂರಿನ ಬೈಕಂಪಾಡಿಯಲ್ಲಿರುವ ಆದಿಶಕ್ತಿ ಇಂಟರ್ಲಾಕ್ ಇಂಡಸ್ಟ್ರಿಗೆ ಹೊಂದಿಕೊಂಡಿರುವ ಮಣ್ಣಿನ ಗುಡ್ಡ ಸಹಿತ ಕಾಂಕ್ರೀಟ್ ತುಂಡುಗಳು ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಕರಾವಳಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆ ಭಾರೀ ಅವಾಂತರವನ್ನ ಸೃಷ್ಟಿಸಿದೆ. ನಗರದ ಹೊರವಲಯದ ಬೈಕಂಪಾಡಿಯಲ್ಲಿರುವ ಆದಿಶಕ್ತಿ ಇಂಟರ್ಲಾಕ್ ಇಂಡಸ್ಟ್ರಿಗೆ ಹೊಂದಿಕೊಂಡಿರುವ ಮಣ್ಣಿನ ಗುಡ್ಡ ಸಹಿತ ಕಾಂಕ್ರೀಟ್ ತುಂಡುಗಳು ಕುಸಿದು ಬಿದ್ದಿದೆ. ಕುಸಿತದಿಂದ ಕೈಗಾರಿಕಾ ಸ್ಥಳದಲ್ಲಿದ್ದ 2,000 ಬ್ಯಾಗ್ ಸಿಮೆಂಟ್, 50 ಲೋಡ್ನಷ್ಟು ಮರಳು ಮಣ್ಣಿನಡಿ ಸಿಲುಕಿದ್ದು ಇಂಟರ್ಲಾಕ್ಗಳಿಗೆ ಹಾನಿಯಾಗಿದ್ದು ಸದ್ಯ 15 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಇದೇ ಜಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಅಪಾಯ ಎದುರಾಗಿದೆ. ಘಟನಾ ಸ್ಥಳಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಸುಮಂಗಲಾ ರಾವ್ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿ ಮಾತನಾಡಿ ಈ ಘಟನೆಗೆ ಕಾರಣ ಏನು ಎನ್ನುವುದರ ಬಗ್ಗೆ ತನಿಖೆಯಾಗಬೇಕು ಎಂದು ಹೇಳಿದರು. ಬೈಕಂಪಾಡಿಯಲ್ಲಿರುವ ಆದಿಶಕ್ತಿ ಇಂಡಸ್ಟ್ರಿಯಲ್ ಒಂದು ಗುಡ್ಡ ಕುಸಿತವಾಗಿ ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ತುಂಬ ಇನ್ನೂ ಸಹ ಅಪಾಯದ ಅಂಚಲ್ಲಿದೆ. ಆದಷ್ಟು ಬೇಗದಲ್ಲಿ ಇದನ್ನು ಸರಿಪಡಿಸುವ ಕ್ರಮ ಆಗಬೇಕು. ಆನಂತರ ಇದಕ್ಕೆ ಕಾರಣ ಏನು ಅಂತ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅದನ್ನು ಸಹ ಒಂದು ತನಿಖೆ ನಡೆಸಬೇಕಂತ ನಾನು. ಇನ್ನು ಈ ಘಟನೆಯಿಂದ ಸುಮಾರು 15ರಿಂದ 20 ಲಕ್ಷ ನಷ್ಟವಾಗಿದೆ. 2,000 ಬ್ಯಾಗ್ ಸಿಮೆಂಟ್, 50 ಲೋಡ್ನಷ್ಟು ಮರಳು ಮಣ್ಣಿನಡಿ ಸಿಲುಕಿದೆ. ಇನ್ನಷ್ಟು ಕುಸಿಯುವ ಹಂತದಲ್ಲಿದೆ. ಕುಸಿದರೆ ಇಂಡಸ್ಟ್ರಿ ಕಟ್ಟಡಕ್ಕೆ ಮತ್ತಷ್ಟು ಹಾನಿಯಾಗುತ್ತದೆ ಎನ್ನುತ್ತಾರೆ ಆದಿಶಕ್ತಿ ಇಂಟರ್ಲಾಕ್ ಇಂಡಸ್ಟ್ರಿಯ ಮಾಲಕ ಗೋಪಾಲ್ ವಿವಿ ಅವರು. ಆದಿಶಕ್ತಿ ಇಂಡಸ್ಟ್ರೀಸ್ ಬಂದು ಇಂಟರ್ಲಾಕ್ ಫ್ಯಾಕ್ಟ್ರಿ ಕೋಡೆ ಬರ್ಸಾಗಿ ಆಯ್ನತ್ತು ಮಿತ್ತಿಡಿದು ಫುಲ್ ಗುಡ್ಡೆ ಸಮೇತ ಬೈತಾನೆ. ಇಂದು ಸಾಧಾರಣ ಒಂದು 15-20 ಲಕ್ಷ ಮುಟ್ಟ ಆತು ಲಾಸ್ ಆಗ್ತಾನೆ. ಸಿಮೆಂಟ್ పోతాను ಸುಮಾರು ಒಂದು 2,000 ಬ್ಯಾಗ್ ಸಿಮೆಂಟ್ పోను పొయ్యే పోతాను ಒಂದು 50 ಬ್ಯಾಗ್ పొయ్యి ಎತ್ತಾನೆ ಅಂತಿದ್ದು ನನ್ನೆಲ್ಲ ಬುರ್ರೆ ಉಂಟು. ನನ್ನೆಲ್ಲ ಬುರ್ನಾಗ ಎನ್ನ ಬಿಲ್ಡಿಂಗ್ ನನ್ನೆಲ್ಲ ಡ್ಯಾಮೇಜ್ ಆಪಿನ ಚಾನ್ಸಸ್